ಪ್ರಮೋದ್ ಮಧ್ವರಾಜ್ ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸುತ್ತಾರೆ ಅನ್ನುವುದರ ಬಗ್ಗೆ ಕೈಪಾಳಯದ ಹಿರಿಯ ನಾಯಕರಿಗೆ ಅನುಮಾನ ಕಾಡಿದಂತಿದೆ. ಪ್ರಮೋದ್ ಕಮಲ ಪಾಳಯದ ಕಡೆ ಪಲಾಯನ ಮಾಡಿದ್ರೆ ಕಾಂಗ್ರೆಸ್ ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಅಭ್ಯರ್ಥಿಯನ್ನು ತೆರೆಯ ಮರೆಯಲ್ಲಿ ರೆಡಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕರು ಅನ್ನುವ ಮಾತು ಕೇಳಿಬರುತ್ತಿದೆ. ಟಿಕೆಟ್ ಯಾರಿಗೆ ಅನ್ನುವುದು ಘೋಷಣೆಯಾಗುತ್ತಿದ್ದಂತೆ ಪ್ರಮೋದ್ ಮಧ್ವರಾಜ್ ಕೈಪಾಳಯಕ್ಕೆ ಕೈಕೊಟ್ಟು ಬಿಜೆಪಿ ಕಡೆ ಮುಖ ಮಾಡಿದ್ರೆ ಪ್ರಮೋದ್ ಮಧ್ವರಾಜ್ಗೆ ಪ್ರಬಲ ಸ್ಪರ್ಧೆಗೆ ಇಳಿಸುವ ಚಿಂತನೆ ನಡೆಸಿದೆ. ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರ ಯೋಜನೆಯಂತೆ ಮಾಜಿ ಶಾಸಕ UR ಸಭಾಪತಿಯವರನ್ನು ಕಾಂಗ್ರೆಸ್ ಟಿಕೆಟ್ ನೀಡುವುದಕ್ಕೆ ತೆರೆಯ ಮರೆಯಲ್ಲಿ ತಯಾರಿ ನಡೆಸುತ್ತಿದೆ. UR ಸಭಾಪತಿ ರಾಜಕೀಯ ರಂಗದ ಮರುಪ್ರವೇಶದ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಉಡುಪಿಯ ಹಲವು ಉದ್ಯಮಿಗಳ ಭೇಟಿ ಮಾಡಿ ಬೆಂಬಲ ಯಾಚಿಸಿರುವುದು ಗುಟ್ಟಾಗಿ ಉಳಿದಿಲ್ಲ. ಉಡುಪಿ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಚದುರಂಗದ ಪ್ರಮೋದ್ ಮಧ್ವರಾಜ್ ಅವರ ದಾಳ ಹೇಗೆ ನಡೆಸುತ್ತಾರೆ ನೋಡಿಕೊಂಡು ಕಾಂಗ್ರೆಸ್ ಹಿರಿಯ ನಾಯಕರು ತಮ್ಮ ದಾಳ ಉರುಳಿಸುವುದಕ್ಕೆ ಕಾಯುತ್ತಿದ್ದಾರೆ ಅನ್ನುವ ಮಾತು ಬೆಳಕಿಗೆ ಬಂದಿದೆ. UR ಸಭಾಪತಿ ಅವರಿಗೆ ಟಿಕೆಟ್ ನೀಡುವ ಭರವಸೆ ಕರಾವಳಿ ಕಾಂಗ್ರೆಸ್ನ ಹಿರಿಯಣ್ಣನೇ ತನ್ನ ಹೊಸ ಬಲಗೈ ಬಂಟನಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನುವ ಮಾತು ರಾಜಕೀಯ ವಲಯದಲ್ಲಿ ಗುಲ್ಲೆಬ್ಬಿಸಿದೆ. ನಾನು ಬಿಜೆಪಿ ಹೋಗೋದಿಲ್ಲ ಅಂತ 100 ಬಾರಿ ಸ್ಪಷ್ಟಪಡಿಸಿದೆ. ಪುನಃ ಅದೇ ಪ್ರಶ್ನೆಯನ್ನು ಕೇಳ್ತೀರಿ, ಯಾಕೆ ಆ ಇಶ್ಯೂವನ್ನು ಜೀವಂತಿರ್ತೀರಿ? ಅದನ್ನು ಕೊಲ್ಲಿಕ್ಕಾಗೋದಿಲ್ಲ ನಿಮಗೆ ಆ ಸುದ್ದಿಯನ್ನು. ಏನಂತ ನಾನು ಈಗಲೇ ಹೇಳಿದ್ದೇನೆ, ಗಾಳಕ್ಕೆ ಬಾಯಿ ಹಾಕುವ ಮೀನು ನಾನಲ್ಲ ಅಂತ. ಎಲ್ಲ ಮೀನು ಎಲ್ಲ ಗಾಳಕ್ಕೆ ಬಾಯಿ ಹಾಕೋದಿಲ್ಲ, ಗೊತ್ತಿಲ್ವ ಅದು? ಅದು 1-2 ಮೀನು ಮಾತ್ರ ಬಾಯಿ ಹಾಕಿ. ನೀವು ಗಾಳದ್ದು ಕೇಳಿದ್ದು, ಈಗ ಬಲೆದು ಕೇಳ್ತೀರಿ. ನಾನು ಬಲೆಗೂ ಬೀಳೋದಿಲ್ಲ, ಗಾಲಕ್ಕೂ ಬೀಳೋದಿಲ್ಲ. ಎಲ್ಲ ಗಾಲ ಮತ್ತು ಬಲೆಯನ್ನು ತಪ್ಪಿಸುವಂಥ ಶಕ್ತಿ ನನ್ನಲ್ಲಿದೆ. ಅಂಥ ಮೀನು ನಾನು.